ಮಂಗಳೂರಿನ ನಂತೂರಿನಲ್ಲಿರುವ ಡಾಕ್ಟರ್ ಎನ್ಎಸ್ಸಿಎಂ ಪದವಿ ಪೂರ್ವ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಕಾರ್ಯಕ್ರಮವು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸೈಕಾಲಜಿ ವಿಭಾಗದ ಸೀನಿಯರ್ ಪ್ರೊಫೆಸರ್ ಡಾಕ್ಟರ್ ಉದಯ್ ಶಂಕರ್ ಶೇಟ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಹಳೆ ವಿದ್ಯಾರ್ಥಿಗಳಿಗೆ ತಾವು ಕಲಿತ ಕಾಲೇಜಿನ ಬಗ್ಗೆ ಜವಾಬ್ದಾರಿ ಇದೆ. ಆ ಉದ್ದೇಶಕ್ಕಾಗಿ ಕಾಲೇಜುಗಳಲ್ಲಿ ಹಳೆ ವಿದ್ಯಾರ್ಥಿ ಸಂಘಟನೆಯನ್ನ ರಚನೆ ಮಾಡಲಾಗುತ್ತಿದೆ ಎಂದು ಹೇಳಿದರು. Now when you go on to become the most important people of the society, there are many people who may be looking up at you as a role model. So, when the alumni members are stalwarts in the society, the school and colleges also will incur and imbibe many students. Because of the name and fame of the old student itself, the new set of the students will come and join this college. So that will be another boosting mechanism for the school and colleges in which the alumni association is there. The third thing is giving back. If the school and colleges in which I have studied had made me something, it is my unbounded duty that I should give back something to the school and colleges. Now giving back. ಅನಂತರ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಅವರು ಮಾತನಾಡಿ, ನಮ್ಮ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಮಾಜದ ಬಗ್ಗೆ ಕಾಳಜಿಯಿರಬೇಕು. ಅಂತವರು ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೇರಲು ಸಾಧ್ಯ ಎಂದು ಹೇಳಿದರು. While we are coming to this world, we came with zero. We came with zero. And when we are in this stage or in this age, we have many things. And while moving to further age, we may add many things or lose some things. But whatever we do, we'll get something. We'll add something. So what additions we make, and we have to give something to the society. We have to send at least some percentage of income to the society. So ಈ ಇಂಟೆನ್ಷನ್ ನಮ್ಮಲ್ಲಿ ಇರುತ್ತೆ, ಎಲ್ಲರಲ್ಲಿ ಕೂಡ ಇರುತ್ತೆ. ಒಬ್ಬ ವ್ಯಕ್ತಿಗೆ ರೆಸ್ಪೆಕ್ಟ್ ಎನ್ನುವುದು ಸಿಗಬೇಕಾದ್ರೆ ಟೂ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಐದರ್ ದ ಪವರ್ ಆರ್ ದ ಬಿಹೇವಿಯರ್ ಆರ್ ಬೋತ್. ಪವರ್ ಅಂಡ್ ಬಿಹೇವಿಯರ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಗೆಟಿಂಗ್ ದ ರೆಸ್ಪೆಕ್ಟ್. But if you get respect because of your power, it's a temporary factor. You'll get very short period. But if your behavior is good, then you will get respect from all the people all the time. ಇದೇ ವೇಳೆ ಹಳೆ ವಿದ್ಯಾರ್ಥಿ ಸಂಘದ ಸಮಿತಿಯನ್ನ ರಚಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಅನ್ನಪೂರ್ಣ ನಾಯಕ್, ಉಪನ್ಯಾಸಕರಾದ ವೀಣಾ, ಕೋಆರ್ಡಿನೇಟರ್ ಸಂಗೀತ ಶೆಟ್ಟಿ, ವಿದ್ಯಾರಾಣಿ ಆಳ್ವಾ, ವೀಣಾ, ಗೀತಾ, ಜಾಯಿಂಟ್ ಸೆಕ್ರೆಟರಿ ಬಿಂದ್ಯಾ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.